ಓಕೆ, ಈಗ ಒಂದು ವೇಳೆ ಮುಖ್ಯಮಂತ್ರಿ ಅಥವಾ ನಾಯಕತ್ವ ಬದಲಾವಣೆ ಆಯಿತು ಅಂತ ಅಂದ್ಕೊಳ್ಳೋಣ, ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಗುತ್ತೆ. ಸರ್ಕಾರವನ್ನು ಮುಂದೆ ನಡೆಸೋದಕ್ಕೆ ಸಾಧ್ಯನಾ, ಅಥವಾ ಈ 2.5 ವರ್ಷಗಳ ಅವಧಿಯಲ್ಲಿ ಸರ್ಕಾರವನ್ನು ಮುಂದುವರಿಸಿ 2028ರಲ್ಲಿ ಜನರ ಬಳಿ ಮತಯಾಚನೆಯನ್ನು ನಡೆಸಿ ಮತ್ತೊಮ್ಮೆ ಸರ್ಕಾರ ರಚನೆಯನ್ನು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯನಾ ಅಂತೇಳಿ? ಯಾಕಂತ ಹೇಳಿದರೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ಚಹರೆಯನ್ನು ನೋಡ್ತಾ ಹೋದರೆ ಜಾತ್ಯತೀತ ನೆಲೆಯಲ್ಲಿ ಆ ಒಂದು ಕಾನ್ಸೆಪ್ಟಲ್ಲಿ ಅಲ್ಪಸಂಖ್ಯಾತರು ಅಥವಾ ಈ ರೀತಿಯಾಗಿ ಕೆಲವೊಂದು ಜಾತಿವಾರಗಳಲ್ಲಿ ಮತವನ್ನು ಯಾಚನೆ ಮಾಡ್ತಾ ಹೋಗ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಗಮನಿಸಿದಂಥ ಸಂದರ್ಭಗಳಲ್ಲಿ ಸಾಫ್ಟ್ ಹಿಂದುತ್ವವನ್ನು ತೋರ್ಪಡಿಕೆ ಮಾಡ್ತಾ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಒಂದು ರೀತಿಯಲ್ಲಿ ವಾಲ್ತಾ ಇರುವಂಥದ್ದು ಸಾಫ್ಟ್ ಹಿಂದುತ್ವದತ್ತ. ಸೊ ಹಾಗಾಗಿ 2028ರ ಚುನಾವಣೆಗೆ ಇದು ಕಾಂಗ್ರೆಸ್ಸಿಗೆ ಮುಳುವಾಗುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ? ಸಿದ್ದರಾಮಯ್ಯ ರಾಜಕೀಯ ಆರಂಭ ಮಾಡಿದ್ದು ಸಮಾಜವಾದಿ ಸಿದ್ಧಾಂತದ ಮೂಲಕ. ಓಕೆ, ಪಕ್ಕ ಎಡಪಂಥೀಯ ನಿಲುವು ಅವರದ್ದು. ದೇವರನ್ನು ನಂಬುದಿಲ್ಲ ಅಂತ ಹೇಳೋದಿಲ್ಲ. ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡುವಾಗ ಅವರು ದೇವಸ್ಥಾನಗಳಿಗೆ ಹೋಗ್ಲಿಲ್ವಾ? ಕೊಲ್ಲೂರಿಗೆ ಬರಲಿಲ್ವಾ? ಆಗ ಅದು ಸಾಫ್ಟ್ ಹಿಂದುತ್ವ ಆಗುದಿಲ್ವಾ? ಅವರಿಗಿನ್ನು ರಾಜಕೀಯ ಭವಿಷ್ಯವೇ ಇಲ್ಲ ಅಂತ ಹೇಳಿದಾಗ ಅವರು ಹೋಗ್ಲಿಲ್ವ ದೇವಸ್ಥಾನಗಳಿಗೆ? ಹಾಗಿದೆ ಅದನ್ನು ಸಾಫ್ಟ್ ಹಿಂದುತ್ವ ಅಂತ ಹೇಗೆ ವಿಶ್ಲೇಷಣೆ? ಅಂದ್ರೆ ಅದಕ್ಕೊಂದು ಸಾಫ್ಟ್ ಅಂದ್ರೆ ಈಗ ಬಿಜೆಪಿ ಪೇಜ್ಗಳಲ್ಲಿ ತುಂಬಾನೇ ಟ್ರೋಲ್ ಆಗ್ತಾ ಇರುವಂತದ್ದು ಬದಲಾವಣೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ದಸರಾ ಆಚರಣೆಯಲ್ಲಿ ಅದರ ಕೆಲವೊಂದು ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಸರಿಯಾಗಿ ತೊಡಗಿಸಿಕೊಳ್ತಾ ಇಲ್ಲ, ಅಥವಾ ಕೆಲವೊಂದು ಹಿಂದೂ ದೇವಾಲಯಗಳಿಗೆ ಯಾವುದೇ ಅನುದಾನಗಳನ್ನು ನೀಡ್ತಾ ಇಲ್ಲ, ಕೇವಲ ಮುಸ್ಲಿಂ ದರ್ಗಾಗಳಿಗೆ ಅಥವಾ ಅವರ ಶಾಲೆಗಳ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಆ ರೀತಿಯಾಗಿಲ್ಲ. ಅವರು ಹಿಂದುತ್ವಗಳ ಪರವಾಗಿ ಈಗ ಇದ್ದಾರೆ. RSSನ ಮಂತ್ರವನ್ನು ಪಠನೆ ಮಾಡ್ತಾರೆ, ಅಥವಾ ದೇವಸ್ಥಾನಗಳ ಭೇಟಿ, ಅಯೋಧ್ಯೆ ಭೇಟಿಗಳನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಸಾಫ್ಟ್ ಹಿಂದುತ್ವದತ್ತ ವಾಲ್ತಾ ಇದ್ದಾರೆ. ಇದು ಬಿಜೆಪಿಗೂ ಕೂಡ ಪ್ಲಸ್ ಇದೆ ಮತ್ತು ಹಿಂದುತ್ವಗಳ ವಾಲಿಕೆ ಅಂತ ಹೇಳಿ ಬಹುತೇಕ ನನಗೆ ಕಾಣ್ತದೆ. ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವದತ್ತ ಹೋದಷ್ಟು ಅದರಿಂದ ಬಿಜೆಪಿಗೆ ನಷ್ಟ, ಬಿಜೆಪಿಗೆ ನಷ್ಟ, ಕಾಂಗ್ರೆಸ್ಸಿಗೆ ಅದು ಲಾಭ. ಯಾಕಂದ್ರೆ ಈಗ ತಾವೇ ಹೇಳಿದ್ರಿ, ಸಿದ್ದರಾಮಯ್ಯರ ಇಮೇಜ್ ಯಾವುದು? ಅವರು ಮುಸ್ಲಿಮರ ಪರ, ಅಲ್ಪಸಂಖ್ಯಾತರ ಪರ ಅಂತ ಹೇಳುವ ಒಂದು ಇಮೇಜ್ ಇದೆ. ನೀವು ಸ್ವಾಟ್ ಅನಾಲಿಸಿಸ್ ಮಾಡಿದ್ರೆ, ಸ್ಟ್ರೆಂತ್, ಆಪರ್ಚುನಿಟೀಸ್ ಅಂಡ್ ವೀಕ್ನೆಸಸ್, ಸ್ವಾಟ್ ಅನಾಲಿಸಿಸ್ ಮಾಡಿದರೆ ನಮಗೆ ಶಿವಕುಮಾರರ ಒಂದು ಶಕ್ತಿ ಗೋಚರಿಸ್ತದೆ. ಅವರ ಬದುಕೆ ಹೋರಾಟದ್ದು. ನೀವು ದಿನಕರ್ ಅಂತೇಳಿ DGP ಇದ್ದರು ಹಿಂದೆ, ಅವರೊಂದು ಪುಸ್ತಕ ಬರೆದಿದ್ದಾರೆ. ಆವಾಗ ಅವರು ಪಕ್ಷಕ್ಕಾಗಿ ಶಿವಕುಮಾರ್ ಯಾವ ರೀತಿಯಲ್ಲಿ ಹೋರಾಡ್ತಾ ಇದ್ರು ಅಂತ ಹೇಳಿದರೆ, ಅವರೊಬ್ಬ ಅಕ್ಷರಶಃ ಗೂಂಡ ಆಗಿದ್ರು ಅಂತ ಹೇಳುವ ಈ ಶಬ್ದವನ್ನು ದಿನಕರ್ ತನ್ನ ಪುಸ್ತಕದಲ್ಲಿ ದಾಖಲಿಸಿದ ಉದಾಹರಣೆ ಇದೆ. ಯಾಕಂದರೆ ಆ ಕಾಲದ ರಾಜಕೀಯವೇ ಹಾಗಿತ್ತು, ತೋಳ್ಬಲದ ರಾಜಕೀಯ. ಅವರ ಅಸ್ತಿತ್ವಕ್ಕಾಗಿ ಅವರು ಎಲ್ಲವನ್ನೂ ಬಳಸಿದ್ದಾರೆ. ಅವರ ಹಿನ್ನೆಲೆ ಕರಾಳ ಅಂತ ಹೇಳುವವರು ಇದ್ದಾರೆ. ಆದರೆ ಅವರ ನಿಷ್ಠೆ ಪ್ರಶ್ನಾತೀತ. ಇವತ್ತು ಈ ಕಾಲಘಟ್ಟದಲ್ಲಿ ಅವರದೊಂದು 2.5 ದಶಕದ ಒಂದು ರಾಜಕೀಯ ಜೀವನ ನೋಡಿದರೆ ಅವರು ನಿಷ್ಠೆಯ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಪರಮನಿಷ್ಠರವರು, ಗಾಂಧಿ ಕುಟುಂಬಕ್ಕೆ ಪರಮನಿಷ್ಠರವರು. ಇನ್ನು ಅದ್ಭುತ ಸಂಘಟಕ, ಅವರಿಗೊಂದು ಸಂಘಟನಾ ಶಕ್ತಿ ಇದೆ. ಅವರೊಂದು ಮೇಕೆದಾಟು ಪಾದಯಾತ್ರೆ ಮಾಡಿದರು. ಆಮೇಲೆ ಜನಸಮೂಹ ಸೇರಿಸುವಂಥ ತಾಕತ್ತಿದೆ. ಆ ತಾಕತ್ತು ಬಂದಿರೋದು ಅವರಲ್ಲಿರುವ ಸಂಪನ್ಮೂಲದಿಂದಾಗಿ. ಆ ತಾಕತ್ತಿದೆ. ಆಮೇಲೆ ಎಲ್ಲ ಸಂದರ್ಭದಲ್ಲಿ ನೋಡಿ, ಅವರು ಬಿಕ್ಕಟ್ಟು ನಿಭಾಯಿಸುವವರು. ಯಾವ ರಾಜ್ಯದಲ್ಲೇ ಆಗಲಿ ಅಲ್ಲಿ ಒಂದು ಬಿಕ್ಕಟ್ಟು ನಿಭಾಯಿಸ್ಲಿಕ್ಕೆ ಅವ್ರು ಹೋಗ್ತಾರೆ. ಹಾಗಾಗಿ ಬಿಕ್ಕಟ್ಟು ನಿಭಾಯಿಸುವ ಒಂದು ತಾಕತ್ತು ಅವರಿಗಿದೆ. ಹೋರಾಟಕ್ಕೆ ಕಾಸು ಹಾಕುವವರು. ಹೋರಾಟ ಅಂತ ಹೇಳಿದ್ರೆ ಸುಮ್ಮನೆ ಆಗೋದಿಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಬೇಕು, ಜನ ಸೇರಿಸಬೇಕು, ಅದಕ್ಕೆ ಕಾಸು ಹಾಕುವ ತಾಕತ್ತು ಅವರಿಗಿದೆ. ಆಮೇಲೆ ಯಾರಾದರೂ ಪಕ್ಷಾಂತರ ಮಾಡಿದರೆ ಅವರನ್ನು ಕರ್ಕೊಂಡು ಬರೋ ಪಕ್ಷಾಂತರ ಮಾಡ್ತೀನಿ ಅಂತ ಹೇಳಿದರೆ ಅವರನ್ನು ಕರ್ಕೊಂಡು ಬರೋ ತಾಕತ್ತು ಯಾರಿಗಿದೆ? ಅದು ಡಿ ಕೆ ಶಿಗೆ ಇದೆ. ಯಾಕಂದರೆ ನೀವು ಪಕ್ಷಾಂತರ ಏನು ಸುಮ್ಮನೆ ಆಗೋದಿಲ್ಲ. ಹಿಂದೆ ನೀವು ಕೆಲವು ವರ್ಷಗಳ ಹಿಂದಿನದ್ದು ನೋಡಿ, 100 ಕೋಟಿ ಕೊಡ್ತೇನೆ ಹೇಳಿದರು, 50 ಕೋಟಿ ಕೊಡ್ತೇನೆ ಹೇಳಿದರು. ರೆಡ್ಡಿಯವರ ಏನು ಅದಿರು ಇರುವ ಕಾಲದಲ್ಲಿ ಶಾಸಕರೆಲ್ಲ 1 ಕೋಟಿ 2 ಕೋಟಿ ಅಲ್ಲ, ಅವರು 10, 50, 100 ಕೋಟಿ ತನಕ ಹೋಗ್ತಿದ್ರು. ಈ ತಾಕತ್ತು ಒಂದು ವೇಳೆ ಕಾಂಗ್ರೆಸ್ಸಿಗೆ ಅಂತ ಪರಿಸ್ಥಿತಿ ಬಂತಂದರೆ ಆ ತಾಕತ್ತು ಯಾರಲ್ಲಿದೆ? ಡಿ ಕೆ ಶಿಯಲ್ಲಿ ಮಾತ್ರ. ಆದ್ದರಿಂದ ಮತ್ತೆ ನೋಡಿ, 2023ರಲ್ಲಿ ಅವರ ಮತಗಳಿಕೆ ಪ್ರಮಾಣ ಎಷ್ಟು? 75%. ಸೋಲಿಸಿದ್ದು ಯಾರನ್ನು? BJP ಆರ್ ಅಶೋಕ್ರನ್ನು. ಅವರು ಯಾವ ರೀತಿಯ ಹಠಕ್ಕೂ ಬೀಳಬಲ್ಲರು. ಇದು ಅವರ ಸ್ಟ್ರೆಂತ್. ಈ ಟೋಟಲ್ ನೀವು ನೋಡುವಾಗ ಅವರ ಸ್ಟ್ರೆಂತ್. ಸಿದ್ದರಾಮಯ್ಯ ಅವರೇನು? ಅವರು ಸಮಾಜವಾದಿ ರಾಜಕೀಯ ಮಾಡಿದವರು, ಈಗಲೂ ಕೂಡ ಸಾಮಾಜಿಕ ನ್ಯಾಯ ಮಾತಾಡ್ತಾರೆ. ಆದರೆ ಮುಖ್ಯಮಂತ್ರಿ ಆದ ಮೇಲೆ ಅವರು ಆ ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ದಾರಾ ಅಂತ ಹೇಳೋದನ್ನು ನಾವು ನೋಡಬೇಕು. ಯಾಕಂದರೆ ಅವರ ಹಿಂದೆ ಇರುವಂಥ ಅಷ್ಟು ಅಂಗರಕ್ಷಕ ಪಡೆ ನೋಡಿ, ಭಾಳ ಹಿಂದೆ ಒಂದು ಸಂದರ್ಭ ಹೇಳ್ತೇನೆ, ನಿಮಗೆ ನೆನಪಾಗ್ತದೆ.
ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಪ್ರವಾಸ ಹೋಗಿದ್ದಾರೆ, ಅವರ ಹಿಂದೆ ಸಾಧಾರಣ ಒಂದು 25-30 ಗಾಡಿಗಳು ಹೋಗ್ತಿತ್ತು. ಆ ಕಾಲಕ್ಕೆ ಅದು ಅಂಬಾಸಿಡರ್ ಇವರಿಗೆ ಕಂಠಸ ಇರ್ತಿದ್ದದ್ದು. ಆ ಕಾಲಕ್ಕೆ ಈ ಇನ್ನೋವಾ ಇವೆಲ್ಲ ಬಂದಿರಲಿಲ್ಲ. ಒಂದು ದಿವಸ ರಾಮಕೃಷ್ಣ ಹೆಗಡೆ ಅವರಿಗೆ ಆಗ್ತದೆ, ಇಷ್ಟು ಕಾರುಗಳು ಯಾಕೆ ಬರ್ತವೆ ನಂದೆ, ಯಾರೆಲ್ಲ ಬರಬೇಕು ಅಂತ ಲೆಕ್ಕ ಹಾಕಿದ್ರು. ಅವರ ಅನುಯಾಯಿಗಳು ಹೇಳಿದ್ದು ಒಬ್ಬರು 7 ಕಾರ್ ಇದ್ದರೆ ಸಾಕು ನನಗೆ, ಉಳಿದ ಕಾರೆಲ್ಲ ವಾಪಸ್ ಹೋಗಿ ಅಂತ ಹೇಳಿದ್ರಂತೆ. ಅವರಾಗ ಹೆಬ್ಬಾಳದ ಗೆಸ್ಟ್ ಹೌಸಲ್ಲಿ ನಿಲ್ತಿದ್ರಂತೆ. ಬಾಲಸುಬ್ರಹ್ಮಣ್ಯ ಅಂತ ಹೇಳೋರು ತನ್ನ ಆತ್ಮಚರಿತ್ರೆಯಲ್ಲಿ, ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು, ರಾಮಕೃಷ್ಣ ಹೆಗಡೆ ಅವರ ಕಾರ್ಯವೈಖರಿಯ ಬಗ್ಗೆ ಅನೇಕ ಪ್ರಮುಖವಾದ ಒಳನೋಟಗಳನ್ನು ಕೊಡುವಂಥ ಅಂಶಗಳನ್ನು ದಾಖಲಿಸ್ತಾರೆ. ಆದರೆ ಈ ಕಾರಿನ ವಿಷಯ ಅದರಲ್ಲಿಲ್ಲ. ಇದನ್ನು ಅವರ ಹೆಗಡೆಯವರೊಟ್ಟಿಗಿದ್ದಂಥ ನಿಕಟವರ್ತಿ ರಾಜಕಾರಣಿಯೊಬ್ಬರು ಹೇಳಿದರು ನನಗೆ. ಹಾಗಾಗಿ ಅದನ್ನು ನಾನಿಲ್ಲಿ ಉಲ್ಲೇಖಿಸಿದ್ದೇನೆ. ಹೀಗಿರುವಾಗ ಇವತ್ತು ಅವರ ಹಿಂದೆ ಸಾಗುವ ಕಾರುಗಳ ಪ್ರಮಾಣ ನೋಡಿ, ಅವರ ಹಿಂದೆ ಇರುವ ಭದ್ರತಾ ವ್ಯವಸ್ಥೆ ನೋಡಿ, ಇವನ್ನೆಲ್ಲ ನೋಡುವಾಗ ಯಾಕೆ ರಾಮಕೃಷ್ಣ ಹೆಗಡೆಯವರು ಯೋಚಿಸಿದ ಹಾಗೆ ಸಿದ್ದರಾಮಯ್ಯರಿಗೆ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ? ಇದೊಂದು ಕ್ವಶನ್. ಸಮಾಜವಾದಿ ನೀವು ಮಾತಾಡುವಾಗ ಅಂಥ ಭಯ ಇಲ್ಲ ಇವತ್ತು. ನಕ್ಸಲೀಯ ಚಳವಳಿ ರಾಜ್ಯದಲ್ಲಿ ಇಲ್ಲ ಇವತ್ತು. ಹಿಂದೆ ಆದರೆ ಈ ಭಾಗದಲ್ಲಿ MLAಗಳಿಗೂ ಗನ್ಮ್ಯಾನ್ ಕೊಟ್ಟಿದ್ರು. ಆಗ ನಕ್ಸಲ್ ಚಟುವಟಿಕೆ ಇತ್ತು ಪಶ್ಚಿಮ ಘಟ್ಟಗಳಲ್ಲಿ. ಇವತ್ತಂಥ ಭಯ ಇಲ್ಲ. ಆದರೆ ಅವರು ಬರುವಾಗ ಈ ಒಂದು ಪ್ರೆಸ್ಟೀಜ್ ಇಶ್ಯೂವನ್ನು ಯಾಕೆ ಸಮಾಜವಾದಿಯಾಗಿ ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ? ಇವೆಲ್ಲ ಕೆಲವು ಮೂಟ್ ಕ್ವಶನ್ಗಳಿವೆ. ಹಾಗೆ ನೋಡುವಾಗ ಅಧಿಕಾರವನ್ನು ಸಾಕಷ್ಟು ಸಿದ್ದರಾಮಯ್ಯ ಅವರು ಅನುಭವಿಸಿದ್ದಾರೆ. ಆದ್ದರಿಂದ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಆ ಬೆಂಬಲದ ನೆಲೆಯಿಂದ ಮತ್ತು ಹೈಕಮಾಂಡಿಗೆ ಬೇಕಾದ ಸಂಪನ್ಮೂಲದ ವ್ಯವಸ್ಥೆಯಿಂದಾಗಿ ಒಂದು ಹಂತದಲ್ಲಿ ಹೈಕಮಾಂಡ್ DKC ಅವರ ಬೆಂಬಲಕ್ಕೆ ನಿಲ್ಲುವ ಸಾಧ್ಯತೆಗಳೇ ಅಧಿಕ ಅಂತ ನನಗೆ ಕಾಣ್ತದೆ. ಓಕೆ ಬಟ್ DK ಶಿವಕುಮಾರ್ ಅವರಿಗೆ ಈ ಕಾಂಗ್ರೆಸ್ನಲ್ಲೇ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳುವುದಕ್ಕಿಂತ, ಅಂದರೆ ನಾಯಕತ್ವ ಬದಲಾವಣೆಯಾಗಿ ಮುಖ್ಯಮಂತ್ರಿ ಆಗುವುದಕ್ಕಿಂತ BJP ಜೊತೆ ಕೈ ಜೋಡಿಸಿ ಅಥವಾ ಇನ್ನೊಂದು ಬಾರಿ ಚುನಾವಣೆಯನ್ನು ಎದುರಿಸಿ ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆಗಳಿಲ್ವಾ? ಶಾಸಕರ ಬಲ ಇದೆ, ಅವರ ಬೆಂಬಲಿಗರಿದ್ದಾರೆ, ಈ ಕಡೆಯಿಂದ BJPಯಿಂದ ಶಾಸಕರುಗಳನ್ನು ಜೊತೆಯಾಗಿಟ್ಟುಕೊಂಡು ಈ ರೀತಿಯಾದಂಥ ಸ್ಟ್ರಾಟಜಿ ಬಳಸ್ಬೋದಾ? ಪದೇ ಪದೇ DKC ಏನು ಹೇಳ್ತಿದ್ದಾರೆ, ನಾನು ಪಕ್ಷ ತೊರೆಯುವುದಿಲ್ಲ, ನಾನು ಪಕ್ಷಕ್ಕೆ ನಿಷ್ಠ, ಈ ಮಾತುಗಳನ್ನು ಹೇಳ್ತಿದ್ದಾರೆ. ಆದ್ದರಿಂದ ಅವರು ಅಂಥ ಸಾಧ್ಯತೆಗಳನ್ನು ಮಾಡುವುದು ಬಹಳ ಅಪರೂಪ. ಆ ಸಾಧ್ಯತೆ ಇಲ್ಲ ಅಂತ ಹೇಳೋದಿಲ್ಲ, ಬಹುಶಃ 100ರಲ್ಲಿ ಒಂದು 10% ಇರ್ಬೋದು. ಈಗ ಇಲ್ಲಿ ಏನಾಗಿದೆ, ರಾಜ್ಯದಲ್ಲಿದ್ದ ಯುದ್ಧ ಭೂಮಿ ದಿಲ್ಲಿಗೆ ಸ್ಥಳಾಂತರ ಆಗಿದೆ. ಇಲ್ಲಿಗ ಯುದ್ಧ ಭೂಮಿ ಇಲ್ಲ, ಇಲ್ಲಿ ಕದನ ವಿರಾಮ ಆಗಿದೆ. ಇನ್ನು ಏನಿದ್ರು ಬಲ ಪ್ರದರ್ಶನವೋ ಅಥವಾ ಇವರ ಅಹವಾಲುಗಳ ಬಲವಾದ ಮಂಡನೆಯೋ ಇವೇನಿದ್ರು ಕೂಡ ದಿಲ್ಲಿಯಲ್ಲಿ ಆಗಬೇಕಾಗಿದೆ. ಈಗ ಸಿದ್ದರಾಮಯ್ಯರನ್ನು ಮುಂದುವರಿಸಿದರೆ ಏನಾಗ್ತದೆ ಅಂತ ನೋಡುವ. ಒಕ್ಕಲಿಗರು ಅತೃಪ್ತಿ ಪಡ್ತಾರೆ, ಒಕ್ಕಲಿಗರು ಹೆಚ್ಚು ಸಂಖ್ಯೆಯಲ್ಲಿ ಮತವನ್ನು ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಹೈಕಮಾಂಡಿಗೆ ಏನು ನಷ್ಟ ಆಗ್ಬೋದು ಅಂದರೆ, ಹೇಗಾದರೂ ಮಾಡಿ DKC ಬಾಯಿ ಮುಚ್ಚಿಸಿದ್ರು ಅಂತ ಆದರೂ ಸಹ ಶಿವಕುಮಾರರ ಸಂಘಟನಾ ಶಕ್ತಿಯ ಉತ್ಸಾಹ ಕಡಿಮೆ ಆಗ್ಬೋದು. ಅವರು ಉತ್ಸಾಹ ಕಳ್ಕೊಳ್ಬೋದು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಿಗೆ ನಷ್ಟ ಆಗ್ಬೋದು. ಅಲ್ಲಿ ಇಬ್ಬರು ನಾಯಕರು, ಒಂದು ಕುಮಾರಸ್ವಾಮಿ ಮತ್ತು DKC ಆಗಬಹುದು. ಆದ್ದರಿಂದ ಈ ಅಪಾಯಗಳಿರುವಾಗ ಹೈಕಮಾಂಡ್, ನನಗೆ ಕಾಣ್ತದೆ ಹೈಕಮಾಂಡ್ DKCಗೆ ಕೊಟ್ಟ ಮಾತನ್ನು, ಯಾಕಂದ್ರೆ ಮೊನ್ನೆ ಒಂದು ಹೇಳ್ತಾರೆ ಅವರು, ಶರಣರ ವಚನಗಳಲ್ಲಿ ಪದೇ ಪದೇ ಬರ್ತದೆ, ಮಾತು ಕೊಟ್ಟ ಮಾತೇ ಶಕ್ತಿ, ಕೊಟ್ಟ ಮಾತಿಗೆ ಶಕ್ತಿ ಇದೆ, ಕೊಟ್ಟ ಮಾತು ಉಳಿಸಿಕೊಳ್ಬೇಕು ಅಂತ ಹೇಳೋ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ. ಆದರೆ ಅವರು ತನ್ನ ಸ್ಪಷ್ಟವಾದ ಸಂದೇಶವನ್ನು ಸಾರಿದ್ದಾರೆ, ನನಗೆ ಮುಖ್ಯಮಂತ್ರಿ ಪಟ್ಟ ಬೇಕೇ. ಈಗ ನೀವು ಮಾತು ಕೊಟ್ಟಿದ್ದೀರಿ, ಈ ಹಿಂದೆ ಇಲ್ಲವೇ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯರಿಗೆ ಉಂಟು ಅಂತ ಹೇಳೋ ಒಂದು ಒಂದು ಬಹಿರಂಗ ಹೇಳದೇ ಇದ್ದರೂ ಸಹ ಹೈಕಮಾಂಡ್ ಹೇಳಿದಾಗೆ ಕೇಳ್ತೇನೆ ಅಂತೇಳಿ ಬಂದಿದ್ದಾರೆ ಅಂತೇಳಿ. ಆದರೆ ಎಲ್ಲ ವಿದ್ಯಮಾನಗಳನ್ನು ನೀವು ಕ್ರೋಢೀಕರಿಸಿದರೆ ಅಲ್ಲೊಂದು ಒಂದು ಒಪ್ಪಂದ, ಅಲಿಖಿತ ಒಪ್ಪಂದ ಆಗಿರೋದು ಖಚಿತ. ಆದ್ದರಿಂದ ಕಾಲ ಇರ್ಬೋದು, ಇನ್ನು 15 ದಿವಸವೋ 20 ದಿವಸವೋ ಅಥವಾ ಅಧಿವೇಶನ ಮುಗಿದೋ ಏನೋ, ಅದು ಅಧಿಕಾರ ಹಸ್ತಾಂತರ ಅಂತೂ ಆಗಿಯೇ ಆಗ್ತದೆ. ಈ ಹಂತದಲ್ಲಿ ಇನ್ನೊಂದು ಮಾತು ಬಹಳ ಬಲವಾಗಿ ಕೇಳಿ ಬರ್ತಾ ಉಂಟು, ಏನಂದರೆ ಇವರಿಬ್ಬರನ್ನು ಕೊಟ್ಟರು ಇವರ ಜಗಳ ಮುಗಿಯೋದಿಲ್ಲ, ಅದರಿಂದ 3ನೇ ಒಬ್ಬರನ್ನು ಆಯ್ಕೆ ಮಾಡುವ ಅಂತೇಳಿ. ಬಹುಶಃ ಅಂಥ ಸಾಧ್ಯತೆ ಇದೆ. ಅಂಥ ಸಾಧ್ಯತೆ ಇದ್ದರೆ ಅಂಥ ಸಾಧ್ಯತೆ ಇದ್ದರೆ ಪರಮೇಶ್ವರ್ ಮತ್ತು ತಾವು ಹೇಳಿದಾಗೆ ಖರ್ಗೆ ಒಂದು ಆಲೋಚನೆ ಮಾಡ್ಬೋದು. ಆದರೆ ಆಗ DKC ತಂತ್ರ ಏನು, ಡೆಫಿನೆಟ್ಲಿ BJP ಜೊತೆ ಆಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದೆಲ್ಲ ಕಾರಣಗಳಿಂದಾಗಿ ಇಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬರ್ತದೆ. ಈ ಒಂದು ವೇಳೆ DKCಗೆ ಇವರು ಮಾತಿನಂತೆ ಪಟ್ಟ ಬಿಟ್ಟು ಕೊಡದಿದ್ರೆ ಮುಂದಿನ ಚುನಾವಣೆ, ಯಾವುದಾದ್ರು ದೇಶದಲ್ಲಿ ಒಂದು ಚುನಾವಣೆ ಆದಾಗ ಕಾಂಗ್ರೆಸ್ಸು ಮಹಾಗಠಬಂಧನ್ ಬಂದು ಮಾಡಿ ಹೋರಾಟ ಮಾಡಿದರೆ, ಅಂದರೆ ಗೆದ್ದರೆ
ಅದು ಒಂದು ವೇಳೆ ಪವರ್ ಶೇರಿಂಗ್ ಮಾಡಿದರೆ, ಅಂದರೆ ಈಗ ಮಿತ್ರ ಪಕ್ಷಗಳು ನಿಮ್ಮ ಬಲದಿಂದ ನಾವು ಗೆದ್ದಿದ್ದೇವೆ, ಅರ್ಧಾಂಶ ನೀವು ಆಳಿ, ಅರ್ಧಾಂಶ ನೀವು ಆಳಿ ಅಂತೇಳಿ ಹೇಳಿದರೆ, ಆಗ ಮಿತ್ರ ಪಕ್ಷಗಳು ಇಲ್ಲಿ ವಿಶ್ವಾಸದ್ರೋಹ ಆದರೆ DKಶಿಗೆ, ಆಗ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಬೇರೆ ಯಾವುದೇ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳು ಕಾಂಗ್ರೆಸ್ಸನ್ನು ನಂಬುತ್ತಾವ? ಇದೊಂದು ಹೈಪೋಥಿಸ್. ಆದ್ದರಿಂದ ಎಲ್ಲ ಕಾರಣಗಳಿಂದಾಗಿ ಕಾಂಗ್ರೆಸ್ಸು ಬಹುತೇಕ DKಶಿಯ ಪರವೇ ನಿಲ್ತದೆ ಅಂತ ನನಗೆ ಕಾಣ್ತದೆ. ಒಟ್ಟಿನಲ್ಲಿ ರಾಜನ್ ಅವರೇ ಹೇಳಿರೋ ಪ್ರಕಾರ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ನವೆಂಬರಲ್ಲಿ ಶುರುವಾಗದಿದ್ರೂ ಕೂಡ ಈಗ ಸಂಕ್ರಾಂತಿಗಾಗುವಾಗ ಯಾವುದೋ ಒಂದು ಸರ್ಕಾರದಲ್ಲಿ ಕ್ರಾಂತಿ ಆಗುವಂಥದ್ದಂತೂ ಪಕ್ಕ. ಅಂದ್ರೆ ಡಿಸೆಂಬರ್ನ ಬೆಳಗಾವಿ ಅಧಿವೇಶನ ಆದ ಬಳಿಕ ಮತ್ತು ದಿಲ್ಲಿಯ ಕೆಲವೊಂದು ಪ್ರಯಾಣಗಳಾದ ಬಳಿಕ ಜನವರಿ ಮೊದಲ ವಾರದಲ್ಲಿ ಈ ವಿಚಾರ ಮತ್ತೆ ಸಂಘರ್ಷಕ್ಕೆ ಬರಬಹುದು ಅಥವಾ ಸರ್ಕಾರದಲ್ಲಿ ಕೆಲವೊಂದು ಬದಲಾವಣೆ ಆಗುವಂಥದ್ದು ಇಲ್ಲಿ ಸ್ಪಷ್ಟ ಅನ್ನುವಂಥದ್ದು ಗೋಚರ ಆಗ್ತದೆ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಅದು ಇಲ್ಲ ಅಂತಲೇ ಈ ಎಲ್ಲ ಅಂಶಗಳನ್ನು ಗಮನಿಸಿದಂಥ ಸಂದರ್ಭಗಳಲ್ಲಿ ತಿಳಿತಾ ಇರುವಂಥದ್ದು. ಹಾಗಾಗಿ ಜನವರಿ ಅಥವಾ ಫೆಬ್ರವರಿ ವೇಳೆಯಲ್ಲಿ ಅಥವಾ ಅಂದರೆ ಸಂಕ್ರಾಂತಿಗಿಂತ ಮುಂಚೆ ಮತ್ತು ಸಂಕ್ರಾಂತಿಯ ನಂತರದ ದಿವಸಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಬದಲಾವಣೆ ಆಗುವಂಥದ್ದು ಸ್ಪಷ್ಟ ಅಂತ ಅನಿಸ್ತಾ ಇದೆ. ಹಾಗಾದರೆ ನೋಡಿ, ಈಗ ಹಣದ ಅಧಿಕಾರ ಹೆಚ್ಚು, ರಾಜಕೀಯ ಅಧಿಕಾರ ಹೆಚ್ಚು, ಇಂಥದ್ದೊಂದು ಪ್ರಶ್ನೆ ಬಂದಾಗ ಅತ್ಯಂತ ದೊಡ್ಡ ಮತ್ತು ಬಲಿಷ್ಠವಾದ ಅಧಿಕಾರ ಎಂದರೆ ಹಣದ ಅಧಿಕಾರ ಅಲ್ಲ, ಅದು ರಾಜಕೀಯ ಅಧಿಕಾರ ಅಂತ ಅಮೆರಿಕನ್ ರಾಜತಂತ್ರಜ್ಞ ವಾಲ್ಟರ್ ಅನ್ನೆನ್ಬರ್ಗ್ ಇನ್ನೊಮ್ಮೆ ಹೇಳಿದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಹಣದ ಅಧಿಕಾರ ಬೇಕಷ್ಟು DK ಶಿವಕುಮಾರರಲ್ಲಿದೆ, ಅವರಿಗೀಗ ರಾಜಕೀಯ ಅಧಿಕಾರ ಬೇಕಾಗಿದೆ. ಈಗ ಒಟ್ಟು ನಾವು ಸಮಪ್ ಮಾಡಿ ಅಂತೇಳಿ ಒಂದು ಹೇಳುವುದಾದರೆ, ಇಬ್ಬರೂ ಕೂಡ ತಮ್ಮ ವಿಜಯೋತ್ಸವದ ಭಾಷಣ ಬರೀಲಿಕ್ಕೆ ರೆಡಿಯಾಗಿದ್ದಾರೆ. ಹೇಗೆ ಅಂತ ಹೇಳಿದರೆ, ಇಲ್ಲಿ ಸಿದ್ದರಾಮಯ್ಯರಿಗೂ ಸೋಲ್ಬಾರ್ದು. ಈ ಮನುಷ್ಯನಿಗೆ ಈಗೋ ಇರ್ತದೆ ನೋಡಿ, ಇತ್ತೀಚೆಗೆ ವ್ಯಾಪಾರ ಒಪ್ಪಂದ ನಿರ್ಬಂಧಗಳನ್ನು ಸಿಕ್ಕಾಪಟ್ಟೆ ಟ್ರಂಪ್ ಹಾಕಿದ್ರು. ಭಾರತ ಶರಣಾಗ್ತದೆ, ಮೋದಿ ಅವರ ಕಾಲಿಗೆ ಬಿದ್ದರು ಪ್ರಧಾನಿ ಅಂತ ಹೇಳುವ ತನಕ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಮ್ ಬಂತು, ಸರಿತಾನೆ? ಆದರೆ ಇಬ್ಬರೂ ವಿಜಯೋತ್ಸವ ಭಾಷಣ ಬರೆದ್ರು. ಇಲ್ಲ, ನಾನು ಭಾರತದ ರೈತರ ಹಿತಾಸಕ್ತಿಯಲ್ಲಿ ರಾಜಿ ಮಾಡುವುದಿಲ್ಲ ಅಂತ ಮೋದಿ ಹೇಳಿದರು. ಅಮೆರಿಕ ನನ್ನ ವ್ಯವಹಾರ ಮಾಡದಿದ್ದರೆ, ನನ್ನ ಜೊತೆಗೆ ವ್ಯವಹಾರ ಮಾಡದಿದ್ದರೆ ನಿಮ್ಮ ರಫ್ತಿಗೆ ಏನು ಟ್ಯಾಕ್ಸ್ ತೆರಿಗೆ ಹೆಚ್ಚು ಮಾಡಿದರು. ಈಗ ನೋಡಿ, ಈಗ ಅಮೆರಿಕದಿಂದ ಗ್ಯಾಸ್ ಅನಿಲ, ಅಡುಗೆ ಅನಿಲ ಅಲ್ವಾ, ಅಲ್ಲಿಂದ ಬರ್ತಾ ಉಂಟು. ಇಬ್ಬರು ವಿಜಯೋತ್ಸವ ಭಾಷಣವನ್ನೇ ಬರ್ತದಲ್ಲ, ಇಟ್ ಇಸ್ ಎ ವಿಕ್ಟರಿ ಸ್ಪೀಚ್. ನೋಡಿ, ಇದಕ್ಕೊಂದು ಸಿದ್ಧಾಂತ ಇದೆ, ಇದಕ್ಕೆ ಬಾಲ್ಕನಿ ಥಿಯರಿ ಅಂತ ಹೇಳ್ತಾರೆ. ನನಗೆ ಅದನ್ನು ಮಂಡಿಸಿದ ವಿದ್ವಾಂಸನ ಹೆಸರು ಮರ್ತೋಯ್ತು ನನಗೆ. ಈಗ ಸೇಬು ಬೀಳುವುದಕ್ಕೆ ಮೊದಲು ಕೂಡ ಗುರುತ್ವಾಕರ್ಷಣ ಸಿದ್ಧಾಂತ ಇತ್ತಲ್ಲ, ಇತ್ತು. ಅದೇ ರೀತಿ ಎಲ್ಲ ವಿದ್ಯಮಾನಗಳನ್ನು ನೋಡಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಈ ಒಪ್ಪಂದಗಳನ್ನು ಮಾಡಿದ, ಅದನ್ನು ಅವರ ಪುಸ್ತಕದ ಹೆಸರು ಪಾಸಿಬಲ್ ಅಂತ ಮಾಡಿದ ಅವರೊಂದು ಥಿಯರಿ ಮಾಡ್ತಾರೆ, ಬಾಲ್ಕನಿ ಥಿಯರಿ ಅಂತ. ದೊಡ್ಡ ದೊಡ್ಡ ರಾಷ್ಟ್ರಗಳು ಅವರು ಹೇಳ್ತಾರೆ, ನಾನು ಮಿಸೈಲ್ ಲಾಂಚ್ ಮಾಡಿದೆ, ಅದರ ಮೇಲೆ ಅಣ್ವಸ್ತ್ರ ಸಿಡಿತಳೆಗಳನ್ನು ಹಾಕುವುದು, ಅದು ನಾನು ಧ್ವಂಸ ಮಾಡುವುದೇ. ಅಂದರೆ ಎರಡೂ ದೇಶಗಳ ಅಧಿಕಾರ ಇರುವಂಥ ರಾಷ್ಟ್ರಪತಿಯೋ ಅಥವಾ ಪ್ರಧಾನಿಯೋ ಆಯಾ ದೇಶದ ಮುಖ್ಯಸ್ಥರು ಹೇಳುವುದು. ಅವರಿಗೂ ಗೊತ್ತಿಲ್ವಾ, ಸಿಡಿತಲೆ ಹಾಕಿದರೆ ಅವರು ನಮ್ಮ ಮೇಲೆ ಅಮೆರಿಕವೋ ಅಥವಾ ಇನ್ಯಾವುದೋ ದೇಶ ಹತ್ರ ಅಣ್ವಸ್ತ್ರ ಇದೆ, ಅವರು ಕೂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೇಲೆ ಅಣ್ವಸ್ತ್ರ ಸಿಡಿತಲೆಗಳನ್ನು ಹಾಕಿ ನಮ್ಮ ಮೇಲೆ ಫೈರ್ ಮಾಡಿದರೆ ನಾವು ನಾಶ ಆಗ್ತೇವೆ, ಇವರು ಫೈರ್ ಮಾಡಿದರೆ ಅವರು ನಾಶ ಆಗ್ತಾರೆ. ಕಾಮನ್ ಸೆನ್ಸ್ ಅಲ್ವಾ? ಆದರೆ ಅಹಂಕಾರ ಹೇಳಿಸ್ತದೆ, ನಾನು ದಾಳಿ ಮಾಡ್ತೇನೆ, ನಾನು ತಯಾರು ಮಾಡ್ತೇನೆ, ನಾನು ಪರೀಕ್ಷೆ ಮಾಡ್ತೇನೆ. ಈ ಹಂತದಲ್ಲಿ ಏನಾಗ್ತದೆ, ಇಬ್ಬರಿಗೂ ಒಂದು ಬೇಕು, ಏನಂದರೆ ನಾನು ಸೋಲಿಲ್ಲ ಎಂಬುದು ಬೇಕು. ನನ್ನ ಬೆದರಿಕೆಗೆ ಅಮೆರಿಕ ಸೋತಿತ್ತು ಅಂತ ಇವರಿಗೆ ಎಣಿಸಬೇಕು, ಇವರ ರಾಜ್ಯದಲ್ಲಿ ಒಂದು ಭಾಷಣ ಆಗಬೇಕು, ವಿಜಯೋತ್ಸವ ಭಾಷಣ, ಅಮೆರಿಕದವರಿಗೆ ಎಣಿಸಬೇಕು, ನಾನು ಅವರನ್ನು ಹೆದರಿಸಿದ್ದೇನೆ ಅಂತೇಳಿ. ಅಂತಿಮವಾಗಿ ಬೆದರಿಕೆಗಳು ಕಾರ್ಯರೂಪಕ್ಕೆ ಬರೋದಿಲ್ಲ. ಅಂಥ ಒಂದು ಸ್ಯಾಡಿಸ್ಟ್ ಮನೋಭಾವ ಇದ್ದರೆ ಬರ್ಬೋದು. ಈಗಿನ ಸಿಚುವೇಶನ್ ಏನಿದೆ, ಈ ಬಾಲ್ಕನಿ ಥಿಯರಿಯನ್ನು ನಾವು ಇಲ್ಲಿ ಅಪ್ಲೈ ಮಾಡೋದಾದರೆ, ಇಬ್ಬರೂ ಕೂಡ ತಮ್ಮ ವಿಜಯೋತ್ಸವ ಭಾಷಣಕ್ಕೆ ರೆಡಿ ಆಗ್ತಿದ್ದಾರೆ. ನಾನು ಇಳಿದೆ ಅಂತ ಹೇಳುವಾಗ ಸಿದ್ದರಾಮಯ್ಯ, ನೋಡ್ರಿ ನಾನು ಕೊಟ್ಟ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದೇನೆ, ಎಲ್ಲವನ್ನು ಈಡೇರಿಸಿದ್ದೇನೆ ಅಂತ ಹೇಳಿಕೊಂಡು ಅವರೊಂದು ವಿಜಯೋತ್ಸವ ಭಾಷಣ ರೆಡಿ ಮಾಡ್ತಾರೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೈಕಮಾಂಡ್ ಹೇಳಿದ್ರಿ, ಅದಕ್ಕೆ ನಾನು ತಾಳ್ಮೆಯಿಂದ ಕೂತ್ಕೊಂಡೆ, ನನ್ನ ತಾಳ್ಮೆಗೆ ಫಲ ಸಿಕ್ಕಿತ್ತು ಅಂಥೇಳಿ ಅದೊಂದು ವಿಜಯೋತ್ಸವ ಭಾಷಣ, ವಿಕ್ಟರ್ ಸ್ಪೀಚ್ ಮಾಡಲಿಕ್ಕೆ DKಶಿ ರೆಡಿಯಾಗಿದ್ದಾರೆ. ಆದ್ದರಿಂದ ಇಬ್ಬರೂ ವಿಜಯೋತ್ಸವ ಭಾಷಣಕ್ಕೆ ರೆಡಿಯಾಗಿದ್ದಾರೆ. ಇದರಿಂದ ಇಬ್ಬರು ಕೂಡ ಕಳ್ಕೊಳ್ಳೋದೇನಿಲ್ಲ. ನಾನು ಗೌರವದಿಂದ ಹೈಕಮಾಂಡ್ ಹೇಳಿತ್ತು, ನನಗೆ ಕೆಳಗೆ ನೀನು ತ್ಯಾಗ ಮಾಡಬೇಕು ಹೇಳಿತ್ತು, ನಾನು ತ್ಯಾಗ ಮಾಡಿದ್ದೆ. ಹಿಂದೆ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದು ಅಂತ ಇವತ್ತಿಗೆ ಹಿಸ್ಟ್ರಿಯಲ್ಲಿ ಸೋನಿಯಾ ತ್ಯಾಗ ಮಾಡಲಿಲ್ವ ಅಂತ
ಡಿ ಕೆ ಶಿ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಇಬ್ಬರಿಗೂ ಹಿಸ್ಟ್ರಿಯಲ್ಲಿ ಜಾಗ ಇದೆ. ಆದ್ದರಿಂದ ಇಬ್ಬರೂ ತ್ಯಾಗಕ್ಕೆ ಹೆಸರಾಗ್ತಾರೆ. ಕಾಂಗ್ರೆಸ್ನಲ್ಲಿ 2.5 ವರ್ಷ ತಾನು ಗೆಲ್ಲಿಸಿದ್ರು, ಡಿ ಕೆ ಶಿ ಅವರು 2.5 ವರ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಮಾತು ಒಪ್ಪಿದ್ರು. ಹೈಕಮಾಂಡಿಗೆ ಹೈಕಮಾಂಡ್ಗಾಗಿ ಮಾತಿಗಾಗಿ ತನ್ನ ಅಧಿಕಾರವನ್ನು ತ್ಯಾಗ ಮಾಡಿದರು. ಸಿದ್ದರಾಮಯ್ಯ ಅವರು 2.5 ವರ್ಷ ಒಳ್ಳೆ ಆಡಳಿತ ಕೊಟ್ಟರು, ಅವರೇ ಮಾಸ್ ಲೀಡರ್ ಅವರು ಬಂದರು. ಆಮೇಲೆ ಅವರು ಡಿ ಕೆ ಶಿಗಾಗಿ ಅಧಿಕಾರ ತ್ಯಾಗ ಮಾಡಿದರು. ಇಬ್ಬರು ಗೆದ್ರಲ್ಲ, ಇಬ್ಬರು ತ್ಯಾಗವೇ ಅಲ್ಲ, ತ್ಯಾಗಕ್ಕೆ ಒಂದು ಪರಮೋಚ್ಚ ಮೌಲ್ಯ ಅಲ್ವಾ ನಮ್ಮಲ್ಲಿ. ಆದ್ದರಿಂದ ಬಹುತೇಕ ಇವತ್ತಿನ ಪೊಸಿಷನ್ ಏನಂದರೆ, ನಾನು ಪದೇ ಪದೇ ಹೇಳೋದು, ಇಬ್ಬರು ಕೂಡ ತಮ್ಮ ವಿಜಯೋತ್ಸವ ಭಾಷಣವನ್ನು ರೆಡಿ ಮಾಡ್ತಿದ್ದಾರೆ. ಎಸ್ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಸಂಪೂರ್ಣ ಮಾಹಿತಿಯನ್ನು ನೀಡಿರುವುದಕ್ಕೆ. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಪ್ರಮುಖವಾಗಿ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗಬಹುದು, ಸರ್ಕಾರದ ಒಳಗೆ ಆಗ್ತಾ ಇರುವಂತಹ ಗೊಂದಲಕ್ಕೆ ಅಥವಾ ಸಂಘರ್ಷಕ್ಕೆ ಕೊನೆಯ ವಿರಾಮ ಯಾವಾಗ ಬರ್ಬೋದು, ದಿನ ಬೆಳಗಾದರೆ ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಯಾವ ರೀತಿಯಾದಂಥ ಬಿಕ್ಕಟ್ಟಿತ್ತು, ಯಾವ ರೀತಿಯಾದಂಥ ಸಂಘರ್ಷ ಇತ್ತು, ಅದು ಕೇವಲ ಒಂದು ಬ್ರೇಕ್ಫಾಸ್ಟ್ನ ಮುಖಾಂತರ ಶಮನ ಆಗೋಯ್ತು ಅನ್ನುವಷ್ಟರ ಮಟ್ಟಕ್ಕೆ ಈಗ ತಾತ್ಕಾಲಿಕವಾಗಿ ಅದಕ್ಕೆ ಒಂದು ರೀತಿಯಾದಂಥ ತಡೆಯನ್ನು ನೀಡಿರುವಂಥದ್ದು. ಆದರೆ ಇದು ಇಲ್ಲಿಗೆ ಶಮನ ಆಗುವುದಿಲ್ಲ. ಬೆಳಗಾವಿ ಅಧಿವೇಶನ ಇರೋದ್ರಿಂದ ಕೆಲವೊಂದು ಮೂಲಗಳ ಪ್ರಕಾರ ಡಿಸೆಂಬರ್ 8ರಿಂದ 19 ತನಕ ಬೆಳಗಾವಿ ಅಧಿವೇಶನ ನಡೆಯೋದಕ್ಕಿದೆ. ಆ ಅಧಿವೇಶನದ ಬಳಿಕ ಮತ್ತೆ ಈ ಸಂಘರ್ಷ ಭುಗಿಲೇಳುವಂಥ ಸಾಧ್ಯತೆಗಳು, ಅಥವಾ ಮತ್ತೆ ದೆಹಲಿ ಪ್ರಯಾಣವನ್ನ ಇಬ್ಬರು ನಾಯಕರುಗಳು ನಡೆಸೋದಕ್ಕಿದ್ದಾರೆ. ಅಲ್ಲಿ ಮತ್ತೆ ವರಿಷ್ಠರ ಜೊತೆ ಮಾತುಕತೆಯನ್ನು ನಡೆಸಿ ಸೋನಿಯಾ ಗಾಂಧಿ ಸೇರಿದಂತೆ ಅನೇಕ ವರಿಷ್ಠರ ಜೊತೆಯಾಗಿ ಈ ಒಂದು ಶಮನಕ್ಕೆ ತಾರ್ಕಿಕ ಅಂತ್ಯಗಳು ಸಿಗಬಹುದು. ಹಲವರ ಪ್ರಕಾರ ಮುಖ್ಯಮಂತ್ರಿ ಸ್ಥಾನಗಳು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದು 60% ಅಷ್ಟು ಮುಖ್ಯಮಂತ್ರಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ 40% ಅಷ್ಟು ಇಲ್ಲ, ಸಿದ್ದರಾಮಯ್ಯನವರೇ ಇದೇ ಸರ್ಕಾರವನ್ನು ರಚಿಸಿಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ. ಬಟ್ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ, ಮೇಜರ್ ಅಪ್ಡೇಟ್ಗಳಿಗೇನು ಅನ್ನುವಂಥದ್ದನ್ನು ಮುಂದಿನ ಜನಧ್ವನಿಯ ಮುಖಾಂತರ ತಿಳ್ಕೊಳ್ಳೋಣ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.